ಇರುವುದಕ್ಕಂತಹ ಕಣ್ಣು ಮೇಲು ಅಲ್ಲ, ನನ್ನ ಉರಿ ಹಸ್ತ ಮೇಲು ಮುಂದುವರಿದ್ದಾನೆ. ನನ್ನ ಹೆಂಡತಿ ಪಾರ್ವತಿ ಮೇಲೆ ಮನ ಮಾಡಿದ್ದಾನೆ ಈ ಭಸ್ಮಾಸುರ. ಅಷ್ಟು ಮಾತ್ರವಲ್ಲ, ನನ್ನ ಹಣೆ ಮೇಲೆ ತಲೆ ಮೇಲೆ ಕೈಯನ್ನಿಟ್ಟು ನನ್ನನ್ನು ಕೊಲ್ಲಬೇಕು ಪ್ರಯತ್ನ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಇದಕ್ಕೊಂದು ಪರಿಹಾರ ಅಂತ ಬೇಕಲ್ಲ. ಈ ಹೊತ್ತಿಗೆ ಯಾರಿದ್ದಾರೆ? ಹೌದು, ಎಲ್ಲವನ್ನೂ ಬಲ್ಲವ, ಎಲ್ಲವನ್ನೂ ರಕ್ಷಣೆ ಮಾಡುವ ವೈಕುಂಠವಾಸ ಶ್ರೀಮನ್ನಾರಾಯಣ ಇದ್ದಾರೆ. ಅಲ್ಲಿ ಹೋಗ್ತೇನೆ. ನೀವು ಬರುವಂತಹ ವಿಚಿತ್ರವಾಗಿ ಕಾಣುತ್ತಾ ಇದೆ. ಯಾವುದೋ ಒಂದು ಮನಸ್ಸಿನಲ್ಲಿ ಯೋಚನೆಯನ್ನು ಮಾಡುತ್ತಾ ಭಯದ ವಾತಾವರಣ ನಿಮ್ಮ ಮುಖದಲ್ಲಿ ಕಾಣುತ್ತಾ ಇದೆ. ಯಾಕೆ ಭಾವ, ಏನಾಯಿತು? ಯಾರಿಂದ ಕಷ್ಟ ಆದರೂ ನಿಮಗೆ ಕಷ್ಟ ಬರಲಿಕ್ಕಿಲ್ಲ. ಆದರೂ ಸಹ ಇಂತಹ ದುಗುಡತೆ ನಿಮ್ಮ ಮುಖದಲ್ಲಿ ಕಾಣುತ್ತಾ ಇದೆ. ಏನು ಭಾವ, ಯಾಕೆ ಭಯ? ದೊಡ್ಡ ಕತೆ ಉಂಟು. ಈಗ ಕತೆ ಉಂಟು. ಕಥೆಯನ್ನು ಹೇಳಬೇಕು ಅಂತ ಇರುವಾಗ ಹೇಳುವುದಕ್ಕೂ ನಾಲಿಗೆ ತಡವರಿಸ್ತಾ ಉಂಟು. ಅಷ್ಟು ದೊಡ್ಡ ಕತೆ. ಹೌದು, ಒಂದು ವಿಷಯ ಗೊತ್ತುಂಟ? ಯಾವುದು? ನಾನು ಪ್ರತಿನಿತ್ಯ ಭಸ್ಮಧಾರಣೆ ಮಾಡುವ, ಹೌದಲ್ವ? ಅದಕ್ಕೆ ನಿನಗೆ ಈಶ್ವರ ಭಸ್ಮ ಪೂಸಿದ ಎಂಬುದಾಗಿ. ಯಾವಾಗಲೂ ಭಸ್ಮವನ್ನು ಭೂಲೋಕದಲ್ಲಿ ನನ್ನ ಸತ್ತಂತ ಭಕ್ತಾದಿಗಳ ಚಿತಾಭಸ್ಮವನ್ನು ತೆಗೆದುಕೊಂಡು ಹೋಗುವುದು ನನ್ನ ಪತ್ನಿ ಪಾರ್ವತಿ, ನಿನ್ನ ತಂಗಿ. ನಮ್ಮ ತಂಗಿ. ಹೌದು. ಮೊನ್ನೆ ಅವರು ಹೋದ್ರು. ಹೋಗಿ ಬರುವಾಗ ಭಸ್ಮದಲ್ಲಿ ಕಲ್ಲಿತ್ತು, ಹರಳಿತ್ತು. ಆ ಹರಳು ಕಂಡಂತ ನಾನು ಇದನ್ನು ನಾನು ಲೇಪಿಸುವುದಿಲ್ಲ ಅಂತ ಹೇಳಿ ಹರಳನ್ನು ತೆಗೆದು ಬಿಸಾಡಿದೆ. ತಪ್ಪರಿಗೆ ಬಿಸಾಡಿದ್ದೇ ತಡಭಾವ. ದೀರ್ಘ ದೇಹಿ, ಕಣ್ಣೆಲ್ಲ ಕೆಂಪಗಾಗಿತ್ತು. ಒಬ್ಬ ಒಂದು ದೈತ್ಯ ಬಂದದ್ದು ಮಾತ್ರ. ಸಂಕಲ್ಪ ಮಾಡಿ ಕೆಳಗೆ ಹಾಕಿದ್ದ? ಹಾಗೇನಿಲ್ಲ, ಹೀಗೆಲ್ಲ ಆಗ್ತದೆ ಗೊತ್ತಿದ್ದು ನಾನು ಕಲ್ಲು ಬಿಸಾಡಿಲ್ಲ. ಹಾಗೆ ಇಡ್ತಿದ್ದೆ. ಆಯ್ತಾ? ಬಂದ, ನನಗೆ ಉದ್ಯೋಗ ಬೇಕು, ನನಗೆ ಹೆಸರು ಇಡಬೇಕು, ಹಾಗೆ ಇಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು ಅಂತ ಕೇಳಿಕೊಂಡು ಒಂದು ಹೆಸರಲ್ವ ಅಂತ ಹೇಳಿ ಮೊದಲಿಗೆ ಒಂದು ಹೆಸರನ್ನಿಟ್ಟ. ಅವನಿಗೆ ಭಸ್ಮಾಸುರ ಎಂಬ ಹೆಸರನ್ನಿಟ್ಟ. ಭಸ್ಮದಲ್ಲಿ ಹುಟ್ಟಿದವನಿಗೆ ಭಸ್ಮಾಸುರ. ಒಳ್ಳೆಯದಾಯಿತು. ಅಷ್ಟು ಮಾತ್ರ ಅಲ್ಲ, ನನಗೊಂದು ಉದ್ಯೋಗ ಬೇಕು ಅಂತ ಕೇಳಿಕೊಂಡು. ಅದು ಒಳ್ಳೆಯವರ ಲಕ್ಷಣ. ದುಡಿದು ತಿನ್ನಬೇಕೆನ್ನುವುದ
ಅವನಿಗೆ ಗೊತ್ತುಂಟು. ಹ. ಹೌದು. ನಾನು ತೀರ್ಮಾನ ಮಾಡಿದೆ, ಹ. ಎಷ್ಟಾದ್ರೂ ನಿಮ್ಮ ಹೆಂಡತಿ ನಿಮ್ಮ ತಂಗಿ ನನ್ನ ಹೆಂಡತಿ ಹ. ಯಾವಾಗ್ಲೂ ಭೂಲೋಕಕ್ಕೆ ಹೋಗಲು ಅದೇ ಒಂದು ಉದ್ಯೋಗ ಹೌದು, ಹೌದು, ಹೌದು. ಹಾಗಾಗಬಾರ್ದು, ಮಕ್ಕಳಿಗೆ ಜಾಸ್ತಿ ಕಷ್ಟ ಕೊಡಬಾರದು. ಹಾಗಾಗಬಾರ್ದು. ಹೌದು. ಅವಳು ಸ್ವಲ್ಪ ಸಮಯ ಮನೆಯಲ್ಲಿ ಇರ್ಲಿ ಅಂತ ಹೇಳಿ ಹ. ಆ ಉದ್ಯೋಗವನ್ನು ಅವನಿಗೆ ಕೊಟ್ಟೆ. ಒಳ್ಳೇದಾಯ್ತು. ಪ್ರತಿನಿತ್ಯಲೂ ಹೋಗ್ತಾ ಇದ್ದ, ಬಸ್ ಹ. ತೆಗೆದುಕೊಂಡು ಬರ್ತಾ ಇದ್ದ. ಹ. ಇದ್ದಕ್ಕಿದ್ದ ಹಾಗೆ ಮೊನ್ನೆ ಕೂಗಿಕೊಂಡು ಬಂದ. ಹ, ಕಣ್ಣೀರ ಧಾರೆ, ಹ, ಕಣ್ಣೀರು ಹಾಕಿದ್ದು ಏನು ಅಂತ ಕೇಳಿದೆ. ಹ. ಆವಾಗ ಹೇಳಿದ್ದು ಹೀಗೆ, ಹ. ಭೂಲೋಕದಲ್ಲಿ ನಿನ್ನ ಭಕ್ತಾದಿಗಳು ಯಾರು ಸಾಯುವುದಿಲ್ಲ, ಹ. ಆದ್ರಿಂದ ಚಿತಾಭಸ್ಮವನ್ನು ತರೋದಕ್ಕೆ ಆಗಲಿಲ್ಲ, ಹ, ಅದಕ್ಕೆ ಏನೇ ಮಾಡಬೇಕು ಅಂತ ಕೇಳಿಕೊಂಡು ಅವ ಕೇಳು, ಉರಿ ಹಸ್ತವನ್ನು ದಯಪಾಲಿಸು ತಂದೆಯವರೇ ಅಂತ ಹ, ವಿನಂತಿಯಿಂದ ಕೇಳಿಕೊಂಡ. ಹ. ಎಷ್ಟಾದ್ರೂ ತಂದೆ ಅಲ್ವ, ತಂದೆ ಅಲ್ವ. ತಂದೆಯ ಮನಸ್ಸು ಹೇಗೆ ಹೌದು. ಆಗುತ್ತೆ? ಮಕ್ಕಳು ಏನೇ ತಪ್ಪು ಮಾಡಿದ್ರು ಕೂಡ ಹ. ತಂದೆ ತಾಯಿಗಳು ಆಲೋಚನೆ ಮಾಡೋದಿಲ್ಲ, ಹೌದು. ಕೇಳಿಕೊಡ್ತಾರೆ. ಹ. ಹಾಗೆ ಏನೇ ಆಗಲಿ ಹ. ಭಸ್ಮ ತರ್ತಾನಿಲ್ಲ ಅಂತ ಹೇಳಿ ಹ, ಹಾಗೆ ಅವನಿಗೆ ವರವನ್ನು ಕೊಟ್ಟು ಬಿಟ್ಟೆ, ಹ. ಉರಿ ಹಸ್ತವನ್ನು ಕೊಟ್ಟೆ. ಓಹೋ ಹೋ. ಗುರಿ ಹಸ್ತವನ್ನು ಕೊಟ್ಟದ್ದು ಭಾವ, ಕೊಡು ನಿನ್ನವಲ್ಲವೆಯ. ಹ, ಅವ ಕೇಳಿದ್ದು ಯಾರು? ನನ್ನ ನಿಮ್ಮ ಭಸ್ಮಾಸುರ, ನನ್ನ ಹೆಂಡತಿ, ನನ್ನ ತಂಗಿಯನ್ನು ನಿಮ್ಮ ತಂಗಿಯನ್ನು ಬಯಸಿದ್ದು. ಹೌದು. ಹ. ನೀನು ವಿಭೂತಿ ಹಚ್ಚಿಕೊಳ್ಳುವ ನಿನಗೆ ಯಾಕ ಹ. ಯಾರ ಹೆಣದ ಭಸ್ಮವನ್ನು ಹಾಕ್ತೀನಿ ನೀನು, ಹ. ನಿನಗೆ ಆ ಹೆಣ್ಣು ಬೇಡ, ನನಗೆ ಕೊಡಬೇಕು ಅಂತ ಕೇಳಿಕೊಂಡು. ತಿಳಿಯಿತು. ಅಷ್ಟು ಮಾತ್ರ ಅಲ್ಲ, ಹ. ಉರಿ ಹಸ್ತ ಉಂಟಲ್ಲ, ಹ. ಆ ಉರಿ ಹಸ್ತದ ಪ್ರಭಾವದಿಂದ ಹ. ನನ್ನ ತಲೆ ಕೈ ಹಿಡಿದಕ್ಕೆ ಮುಂದುವರ್ತಾ ಇದ್ದಾನೆ. ಏನು ಮಾಡುದು ಬಾಬಾ, ಬದುಕು ಇವತ್ತು ಏನಾದ್ರೂ ದಾರಿ ಹೇಳು. ಓ, ಹೆಣ್ಣನ್ನು ಬಯಸಿದವನು ಹೆಣ್ಣಿನಿಂದಲೇ ಆಗಬೇಕು. ಹಾಗಾದರೆ ಇದಕ್ಕೊಂದು ಪರಿಹಾರ ಬೇಕಲ್ಲ. ಹಾಗಾಗಿ ಯೋಚನೆ ಮಾಡಿದ್ದೇನೆ. ಆದರೆ ಹೆಣ್ಣು ಎಂತದ್ದು? ಹ? ಹೆಣ್ಣು ಎಂತದ್ದು? ಯಾವುದು? ಯಾರು ಹೆಣ್ಣಾಗುದು? ಹೆಣ್ಣಿನ ಸಮಸ್ಯೆ ಅಲ್ಲ, ಹ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು. ಹೌದಪ್ಪ. ಹೌದು. ಹ. ಅವನಿಗೆ ಈಗ ಹೆಣ್ಣಿನ ಹುಚ್ಚು ಶುರುವಾಗಿದೆ. ಹ. ಹಾಗೆ ಹೇಳಿದ್ದು. ಸ್ವಲ್ಪ ಯೋಚನೆ ಮಾಡಬೇಕು ಇದರ ಬಗ್ಗೆ. ಹಾಗಾಗಿ ಈಗ ನೀನು ಕೊಲ್ತಿಂತ ಹೇಳಿದ್ದಿ, ಹೌದು. ಧೈರ್ಯ ಕೊಟ್ಟು ನಿನ್ನ ಮೇಲೆ ಭರವಸೆ ಮಾಡಿ ಹಾ, ಹೇಗೆ ಕೊಲ್ತಿ ಎಂಬ ಪ್ರಶ್ನೆ ಹಾ, ಬೇಕು. ಅದನ್ನು ನೀನು ಮರೆಯಲ್ಲಿದ್ದು ನೋಡಬೇಕು. ಅದು ಹೀಗೆ ಹೇಳುವುದಕ್ಕೆ ಆಗುವುದಿಲ್ಲ. ನೀನು ಮರೆಯಾಚಿಸಿ ನನ್ನ ಲೀಲೆಯನ್ನು ನೀನು ನೋಡಬೇಕು, ಯಾವ ರೀತಿಯಲ್ಲಿ ಕೊಳುತ್ತೇನೆ ಎಂಬುದಾಗಿ. ಆದರೆ ನೀನು ಮರ ಆಗಬೇಕು. ಮರ ಆಗ್ಲಿಕ್ಕಿಲ್ಲ, ಮೊದಲೇ ಮರ ಆಗಿಲ್ಲ. ಅದು ನಿನ್ನ ಮನಸ್ಸಿನಿಂದ ಆದದ್ದು ಹೊರತು ನಿನ್ನ ವೈಯಕ್ತಿಕವಾಗಿ ನೀನು ಮರ ಆಗಲಿಲ್ಲ. ಈಗ ಒಂದು ಸಂಪದೆಯ ಮರವಾಗಬೇಕು ನೀನು. ಭಾವ, ಹ, ನೀವು ಯಾವ ರೀತಿಯಲ್ಲಿ ಕೊಲ್ತೀರಿ ಎಂಬ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ಹ. ಹಾಗೆಂತ ಭಸ್ಮಾಸುರ ವಧೆ ಮಾಡ್ತೀರಿ ಎಂಬ ಧೈರ್ಯ ನನಗೆ ಬಂತು. ಹ. ನೀವು ಹೇಗೆ ಕೊಲ್ತೀರಿ, ಹ. ಯಾವ ರೀತಿಯಲ್ಲಿ ಕೊಲ್ತೀರಿ ಎಂಬುದಕ್ಕೆ ಬೇಕಾಗಿ ಹ. ಸಂಪಿಗೆಯ ಮರವಾಗಿ ಹ. ಅಲಿಸಿಕೊಡ್ತೇನೆ. ನೋಡುವುದು ಯಾಕೆ, ನನ್ನ ಲೀಲೆಯನ್ನು ತೋರಿಸ್ತೇನೆ ಅಂತ ನೋಡೋಣ. ಹೆಣ್ಣೆಂಬ ಕಾಮದ ಪಿತ್ತ ತಲೆಗಡಲಿ ಹೋಗಿದೆ. ಆದ ಕಾರಣ ಅವರನ್ನು ಮರಳುಗೊಳಿಸಬೇಕು. ಹೇಗೆ? ಹೆಣ್ಣಿಗೆ ಮುಖ್ಯವಾಗಿ ಬೇಕಾದ ಯಾವುದು? ಒಣಪು, ವಯ್ಯಾರ, ಬೆಳಗು, ಬಿನ್ನಾಣ ಅಲ್ವಾ? ಈಗಿನ ನಾನು ಬಳಿಗೆ ಹೋಗಿ ವಯ್ಯಾರದ ಮಾತುಗಳನ್ನು ಆಡಬೇಕು. ಹಾಗೆ ಅತಿ ರೂಪವತಿಯಾಗಿ ಶೃಂಗಾರ ಮಾಡಿದ್ದೇನೆ. ನನ್ನ ಮಾತನ್ನು ಕೇಳಿದಾಕ್ಷಣ, ನನ್ನನ್ನು ಕಂಡಾಕ್ಷಣ ನನ್ನ ಬಲೆಗೆ ಬೀಳಬೇಕು. ಅದಕ್ಕೆ ಬೇಕಾಗಿ ಬೀಯುತ್ತ ಕಿರುನಗೆ ಅಲ್ವಾ? ಅದು ಹೇಗೆ ಗೊತ್ತುಂಟಾ? ಕಿರುನಗೆ, ಮೆರುನಗೆ, ಹಾಗೆ ಹಲವು ರೀತಿಯಲ್ಲಿ ಉಂಟು. ಈ ಹೊತ್ತಿನಲ್ಲಿ ಕಿರುನಗೆ ನಾನು ಬೀರ್ಬೇಕು ಎಲ್ಲಿ? ಭಸ್ಮಾಸುರ ಬಳಿಯಲ್ಲಿ, ಆತನಿಗೆ ಕಾಣುವ ಹಾಗೆ. ಅಷ್ಟೇ ಸಾಕಾಗ್ತದ? ಕಣ್ಣಿನ ಓರೆ ನೋಟ, ಅದು ಗೊತ್ತಿಲ್ಲ ನಿಮಗೆ? ಈಗ ಮರ್ತಿರ್ಬಹುದು, ಗೊತ್ತಿರಬಹುದು. ಸ್ವಾಮಿ, ಅದೇ ಯಾವುದು ಹೇಗೆ ಎಲ್ಲಿ ಎಂಬುದನ್ನು ಭಸ್ಮಾಸುರ ಬಳಿಯಲ್ಲಿ ಅವರ ಎದುರಲ್ಲಿ ಪ್ರಕಟಿಸಬೇಕು. ಹಾಗೆ ತೀರ್ಮಾನ ಮಾಡಿದ್ದೇನೆ. ಮತ್ತೆ ಹೆಣ್ಣು, ಮಣ್ಣು, ಹುಣ್ಣು ಇದು ಮೂರು ಕಂಡಾಗ ಯಾರು ಬಿಡುವುದಿಲ್ಲ. ಆದ ಕಾರಣ ನನ್ನ ರೂಪವನ್ನು ಕಂಡಾಗ ಆ ಭಸ್ಮಾಸುರ ಮಾರು ಹೋಗಲೇಬೇಕು. ಅದಕ್ಕೆ ಬೇಕಾಗಿ ಈ ಸ್ತ್ರೀ ರೂಪವನ್ನು ಧರಿಸಿದ್ದೇನೆ. ತಡ ಮಾಡು ಸರಿಯಲ್ಲ. ಅವ ಬರುತ್ತಿರುವಂತಹ ದಾರಿಯಲ್ಲಿ ಎದುರಾಗಿ ಹೋಗ್ಬೇಕಾಗಿದೆ, ಅವನಿಗೆ ಕಾಣಿಸ್ಕೊಳ್ಬೇಕಾಗಿದೆ. ತಡ ಮಾಡು ಸರಿಯಲ್ಲ, ಹೋಗ್ತೇನೆ.
ಚೆಂದುಳ್ಳಿ ಚೆಲುವೆ ಈ ಕಾನನದಲ್ಲಿ ಸಿಕ್ಕಿದ್ದಾಳೆ ಅಂತಾದ್ರೆ ನಿನ್ನಲ್ಲಿ ಮಾತನಾಡದೆ ಹೋದವನಿಗೆ ಆರೋಗ್ಯ ಸರಿಯಿಲ್ಲ ಅಂತ ಲೆಕ್ಕ. ಹೌದಾ? ಮತ್ತೆ ನನ್ನಲ್ಲಿ ಮಾತನಾಡ್ಲಿಕ್ಕೆ ಮುಂದಾದ ಹಾಗೆ ಮುಂದಾದ ನಿನ್ನನ್ನು ನೋಡಿದೆ, ಮನ ಮೋಹಗೊಂಡೆ. ಮನಸ್ಸಿನಲ್ಲಿ ಉದಿಸಿರುವಂತಹ ವಿಚಾರವನ್ನು ಹೇಳದಿರುವುದು ಅಷ್ಟು ಸರಿ ಅಂತ ಆಗುದಿಲ್ಲ. ಆದುದರಿಂದ ನೀನೋರ್ವಳೆ ಇಲ್ಲಿಗೆ ಬಂದಿದ್ದಿ ಅಂತಾದ್ರೆ ನೀನು ಯಾರು? ನಿನಗೆ ಹುಟ್ಟಿಸಿದ ಅಪ್ಪ ಇದ್ದಾನ, ಹೆತ್ತಂತ ಅಮ್ಮ ಇದ್ದಾಳ, ಅಥವಾ ಬಂಧು ಬಳಗದವರು ಇದ್ದಾರೆ, ಯಾರೆಲ್ಲ ಇದ್ದಾರೆ? ಹೀಗೆ ಓರ್ವಳೆ ಇಲ್ಲಿ ಬಂದು ನಿಂತಿರುವುದಕ್ಕೆ ಕಾರಣವಾದರೂ ಏನು? ನಿನ್ನ ಸಮಸ್ತ ವಿಚಾರವನ್ನು ಹೇಳುವೆಯೋ? ಅದಕ್ಕಿಂತ ಮೊದಲು ನಾನೊಂದು ಮಾತು ಕೇಳಬಹುದಾ? ಎಂತದ? ನಿನ್ನ ರೂಪವು ಸರಿಯಾಗಿ ನಮಗೆ ಹೊಂದಾಣಿಕೆ ಆಗ್ತದೆ, ಆದ್ರೆ ಏನು ಮಾಡೋಣ, ಒಂದು ತೊಡಕಾಗಿ ಹೋಯ್ತಲ್ಲ. ಹೌದಪ್ಪ, ಆರೋಗ್ಯ ಸರಿ ಇಲ್ವಾ? ಹಾಗಲ್ಲ, ಆರೋಗ್ಯ ಎಲ್ಲ ಸರಿ ಉಂಟು. ನಾನು ಎಳವೆಯಲ್ಲಿಯೇ ಒಂದು ನರ್ತನ ಅಭ್ಯಾಸ ಮಾಡಿದ್ದೇನೆ, ನಾಟ್ಯ. ನೀನು ನಾಟ್ಯ ವೈಭವಕ್ಕೆ ಹೋಗ್ತೀಯ, ಅದಕ್ಕೆ ಅವಕಾಶವನ್ನು ನಾನೇ ಮಾಡಿಕೊಡ್ತೇನೆ. ಮದುವೆ ಆದ್ರೆ ಎರಡು ಲಾಭ. ಯಾವುದಲ್ಲ? ಮತ್ತೆ ನಿನ್ನನ್ನು ಕಳಿಸಿಕೊಡು. ನಿನ್ನ ಹಿಂದೆ ನಿನ್ನ ಚೀಲ ಹೊತ್ತುಕೊಂಡು ನಾನು ಬರ್ತೇನೆ. ನನ್ನ ಚೀಲನ ಹೊತ್ತುಕೊಂಡು ಅದಕ್ಕೂ ತಯಾರಿ ನಾನು, ನೀನು ಬೇಕು ಅಂತ. ಹೌದಾ? ಅದೆಲ್ಲ ಬೇಡ, ನನ್ನ ಆಸೆ ಅದಲ್ಲ. ನಾನು ನಾಟ್ಯ ಕಲಿತ ಕಾರಣ ನನ್ನನ್ನು ನಾಟ್ಯದಲ್ಲಿ ಯಾರು ಸೋಲಿಸ್ತಾರೋ ಅವರನ್ನು ನಾನು ಮದುವೆ ಆಗುವುದೆಂಬುದನ್ನು ತೀರ್ಮಾನ ಮಾಡಿದ್ದೇನೆ. ಕಲಿತ ನಾಟ್ಯ ಯಾವುದು? ಭರತನಾಟ್ಯ. ಭರತನಾಟ್ಯ? ಹೌದಪ್ಪ. ಹಾಗಿದ್ರೆ ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ. ನಾನು ಯಾರು ಅಂತ ನೀನು ಆಲೋಚನೆ ಮಾಡು. ಪರಮೇಶ್ವರ ಆತ ಯಾರು? ಪರಮೇಶ್ವರ ನಾಟ್ಯ ನಟರಾಜ. ನಟರಾಜನ ಮಗನಿದ್ದೇನೆ ನಾನು. ಹಾಗಿದ್ರೆ ನಾಟ್ಯ ಪ್ರವೀಣನಿದ್ದೇನೆ. ಯಾವ ನಾಟ್ಯವನ್ನಾದರೂ ಮಾಡಿ ಏನು? ಈಗ ಸರಿ ಆಯ್ತಲ್ಲ. ನೀನು ನಾಟ್ಯಗಾರ, ನಾನು ನಾಟ್ಯಗಾರ. ನಾವು ಮದುವೆಯಾಗಿ ಮತ್ತೆ ಬೆಳಗಿನ ತನಕ ನಾಟ್ಯವೇ ಮಾಡ. ಪರಮೇಶ್ವರಿಗೆ ಅಭಯದ ಮಾತನ್ನು ಕೊಟ್ಟಿದ್ದೇನೆ. ಆದಷ್ಟು ಬೇಗ ಭಸ್ಮಾಸ್ತ್ರ ವಧಿಸ್ತೇನೆ ಎಂಬುದಾಗಿ. ಹೇಗೆ ನಾಟ್ಯದಲ್ಲಿ ಸತ್ತು ಹೋದಲ್ಲ, ಇನ್ನು ತಡ ಮಾಡ್ತಾನಿಲ್ಲ. ಆದಷ್ಟು ಬೇಗ ವೈಕುಂಠಕ್ಕೆ ಹೋಗ್ಬೇಕಿದೆ. ಏನು ಭಾವ ನೋಡುದು? ಬರೇ ಜಿಂಗಾಲಿ ವೈಯಾಲಿ ವಿಮನೋ ಕರೆ ನೀರ ಜಮಗನೋರು ಗುರುತರಿಗ ಮಾತಾ ತುಡುಗುದೆಲೆನೋ ನೀರೇ ದುಗದೋರೋ ನೀರೇ ದುಗದೋ. ಬಾಬಾ, ಏನು ಬಾಬಾ ಹೀಗೆ ನನ್ನ ನೋಡ್ತಾ ಇದ್ದೀರಿ? ಎಂತದ್ದು? ನೀವು ಹುಚ್ಚರ ಸಾಹಸ ಆಗ್ಲಿಕ್ಕಿಲ್ಲ. ನೀನು ಬಿಡುವ ಜಾಯಮಾನ ನಿನ್ನದಿಲ್ಲ. ದೇವ್ರೇ, ವಿಷಯ ಎಂತದ್ದು? ಅಯ್ಯೋ, ವಿಷಯ ಅಂತ ಅಂತಲೇ ಕಣ್ಣು. ನನ್ನ ಪರಿಸ್ಥಿತಿಯನ್ನು ಎಲ್ಲಿ ತನಕ ತಂದು ಮುಟ್ಟಿಸಿ. ಏನಾಯ್ತು ಏನಾಯ್ತು ಏನಾಯ್ತು? ನಿನಗೆ ಹೆಣ್ಣು ಮೊದ್ಲೇ ಹೇಳುತ್ತಾರೆ ಈಶ್ವರನು ಹೆಣ್ಣು ಹುಚ್ಚ ಅಂತೇಳಿ, ಈಗ ಗೊತ್ತಾಗಿತ್ತು ನನಗೆ. ರುಂಡ ಮಾಲೆಯನ್ನಾತ ಶಿವನು ಹೌದು. ಹಾ, ಪ್ರಿಯರ ಬಂಧ. ಈಗ ನಾನು ಹಾಗೆ ಮಾಡಿದ್ದೆ. ಮಾಡದೆ ನಾನು ಹೇಳಿದ್ದ. ಎಂತದ್ದು? ಹಾ? ಎಂತ? ಎಂತ ಉಪನ್ಯಾಸ? ನೀನು ಗಂಡಸು ಮಾರ್ರೆ, ನೀನು ಗಂಡಸು. ಅಲ್ಲ. ಗಂಡಸರಿಗೆ ಮಕ್ಕಳಾಗ್ತದೆ. ಅದೇ ಸಮಸ್ಯೆ ಆಗಿದೆ. ಹಾಗೆ ಆಗುದು ಏನೋ ಆಗ್ತಿತ್ತು ಬಾಬಾ. ಹೆಂಗಸರಿ ಕೆಲಸ ಇಲ್ಲ. ನೀನು ಕಂಬಕ್ಕೆ ಒಂದು ಸೀರೆ ಸುತ್ತಿದ್ರು ಕೂಡ ಎಳೀತೀಯ ಅಂತ ಹೇಳಿ ತಪ್ಪಿರು ಹಾ? ತಪ್ಪಿರು. ಈ ಕಂಬಕ್ಕೆ ಸೀರೆ ಉಟ್ಟದ್ದನ್ನು ಅದು ಹೆಣ್ಣ ಗಂಡ ನೋಡ್ಬೇಕ ಬೇಡ. ಹೌದು. ಕಂಬಕ್ಕೆ ಜಾಸ್ತಿ ಸೀರೆ ಉಟ್ಟಾರೆ. ಓಹೋ, ನಾನು ನಿಮಗೆ ಏನನ್ನು ಕೊಟ್ಟದ್ದಿಲ್ಲ. ಹಾ ಹಾ.
ಅದು ನಿಮ್ಮ ಉಡುಗೊರೆ ಕೊಟ್ಟದ್ದು. ಇದು ನನಗೆ ಹಾ ವೈಕುಂಠವಾಸಿ ಹಾ. ಶ್ರೀಮನ್ನಾರಾಯಣನಿಗೆ ಪರಮೇಶ್ವರ ಉಡುಗೊರೆ ಹಾ, ಹಾಗಾಗುವುದಿಲ್ಲ. ಸ್ವಲ್ಪ ನಿಂತ್ಕೋ ಸ್ವಲ್ಪ ಇಲ್ಲಿ ಬಾ. ನಿನ್ನ ಉಡುಗೊರೆ ಕೊಡುವುದರಲ್ಲಿ ನೀನು ತುಂಬಾ ಜಾಣನಿದ್ದೀಯ ಅನ್ನೋದು ಗೊತ್ತುಂಟು ನನಗೆ. ಹಾಗಾಗುವುದಿಲ್ಲ. ನೋಡು ಮಗುವಿನ ಮುಖ ನೋಡಂತೆ. ಇದು ಮದುವೆ ಅಲ್ಲ, ಬೇರೆ ಏನಾದ್ರು. ಅಲ್ಲ, ಅದು ನಿನಗೆ ಕಾಣಿಸುವುದೀಗೆ ಅಂತ ಹೇಳಿ. ಯಾಕೆ ನೀನು ಜಾರುವ ರೀತಿಯಲ್ಲಿದ್ದಿ, ಹಾಗೆ ಮಗು ಅಲ್ಲ ಅಂತ ಹೇಳಿ ನಿನಗೆ ಕಾಣುವುದು. ನಾನೇನು ಮಾಡ್ಬೇಕು ಪುಣ್ಯಾತ್ಮ? ಈಗ ಹೇಗಾದ್ರೆ ಕಿರುಬೆರಳಿನ ಈ ಮಗುವಿನ ಮುಖ ನೋಡಂತೆ. ನನಗೆ ಮಕ್ಕಳ ಮುಖ ನೋಡುವ ಅಭ್ಯಾಸ ಇಲ್ಲ. ಈಗ ಸ್ವಲ್ಪ ಹಿಡಿದುಕೋ ಅಂತೆ. ಒಮ್ಮೆ ಹಿಡಿದುಕೋ ಹೇಳ್ತೇನೆ. ನನಗಾಗಿ ಅಲ್ಲ, ಅಲ್ಲ ನನಗಾಗಿ. ನಿನಗೆ ಬೇಕಾಗಿ. ಹೌದೌದೌದು. ಆಯ್ತಲ್ಲ? ಹಾ, ಎಷ್ಟು ಚೆಂದಾಗಿದೆ ನೋಡು. ಹೌದಲ್ಲ? ಒಮ್ಮೆ ಮುಖ ಎಲ್ಲ ನಿಮ್ಮ ಹಾಗೆ ಉಂಟು. ಹೌದೌದೌದು. ಸ್ವಲ್ಪ ಕಪ್ಪು ಉಂಟು. ಹಾ, ಕಪ್ಪಾದ್ರೂ ತೊಂದರೆ ಇಲ್ಲ. ನೀನು ಕಪ್ಪೆ. ಹೌದಲ್ಲ? ಇದನ್ನು ಮಗುವನ್ನು ಇಟ್ಟುಕೋ. ಮುಂದೆ ನಿನಗೆ ಯಾವುದಾದ್ರೂ ಕಾರ್ಯಕ್ಕೆ ಆದೀತು, ನನ್ನ ವೈಕುಂಠದಲ್ಲಿ ನಾನು ಸೇರಿಕೊ.